ಪ್ರಭಾವಿಗಳ ಹೆಸರುಗಳನ್ನು ಬಳಸಿಕೊಂಡು ಸರ್ಕಾರಿ ಕಚೇರಿಯಲ್ಲಿ ಉದ್ಯೋಗ ತೆಗೆಸಿಕೊಡುವುದಾಗಿ ಹೇಳಿ ನಂಬಿಸಿ ಅಮಾಯಕರಿಗೆ ವಂಚನೆ ಮಾಡುತ್ತಿದ್ದ ಯುವಕನೊಬ್ಬನಿಗೆ ಸಾರ್ವಜನಿಕರ ಧರ್ಮದೇಟು ನೀಡಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ವಂಚಿಸಿದ ಯುವಕ ಶಾಸಕ ಭರತ್ ಶೆಟ್ಟಿ ಸೇರಿದಂತೆ ಹಲವು ಮಂದಿಯ ಹೆಸರುಗಳನ್ನು ಬಳಸಿಕೊಂಡು ಅವರ ಮೂಲಕ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿದ್ದ. ಅಲ್ಲದೆ ಉದ್ಯೋಗಾಕಾಂಕ್ಷಿಗಳಿಂದ ತಲಾ 50,000 ರೂಪಾಯಿಗಳನ್ನು ಪಡೆದುಕೊಂಡು ಬಳಿಕ ವಂಚಿಸಿದ್ದಾನೆ. ಯುವಕನ ಮೋಸದಾಟ ತಿಳಿಯುತ್ತಿದ್ದಂತೆ ಹಣ ಕಳೆದುಕೊಂಡವರೆಲ್ಲ ಜೊತೆಯಾಗಿ ಯುವಕನನ್ನು ಪ್ರಶ್ನಿಸಿದ್ದಾರೆ ಹಾಗೂ ಹಣ ಮರಳಿಸುವಂತೆ ಕೇಳಿದ್ದಾರೆ. ಅಲ್ಲದೆ ಸಾರ್ವಜನಿಕವಾಗಿ ಆತನಿಗೆ ಗೂಸ ನೀಡಿದ್ದಾರೆ. ಓ ಬರತನ ಬುದರ್ ಬಂತ ಬೊಕ್ಕ ಮೇರ ಪಂಜ ಏರ ಗುರ್ತೊಂಡು ಏರ ಮಗನ ಪಂಜ ರವಿ ರವಿ ಏರ ಪಂಜ ಏರ್ನ ಬನ್ ಬರತನ ಏರ್ ಬರತನೆ ಬನ್ ಏರ್ ಬರತನೆ ಬರತನೆ ಏರ್ ಬನ್ ಬರತನೆ ಓಲ್ತ ಎಮ್ಎಲ್ಎ ಹೋ ಗುಡ್ಲದ ಎಮ್ಮ ಆರ ಬುದರ್ ಬಂದು ಗೇತೊಂದಿನಿ ಕಾಚೆತ ನೀನು ದಾದ ಬಂದೆ ತಂದಿನಿ ಬೇಲ ಮಲ್ತು ಕೊರ್ಪ ಏರ್ ಬಂತಿರಂದು ಏರ್ ಬಂತಿರಂದು ತಹಸೀಲ್ದಾರ್ ಓಲ್ತ ತಹಸೀಲ್ದಾರ್ ಗುಡ್ಲದ ಕೊಡ್ಲ ತಹಸೀಲ್ದಾರ್ ಎತ್ ಕೇಂದ್ರಂದು ಮುಪ್ಪ ಕೇಂದ್ರ ಮುಪ್ಪ ಕೇಂದ್ರ ನೀರಡಂದು ದಾದ ಬೇಲೆ 70 ಕೊರ್ಪ ಅಂತ ಕ್ಲರ್ಕ್ ಕ್ಲರ್ಕ್ ಓಲು ಗುಡ್ಲಾಡು ಬಕ್ಕ ಅಕ್ಕಡೆ ದಾದ ಬಂದಿತ್ತು ನೀನು ಎರಡ ಪುಂಜನ ಕಳ್ಳ ಅವೇ ಅವಲೇ ಏನ ಬರತನ ಬುದರ್ ಬಂದು ಭರತನ ಬಕ ಭರತನ ಬಕ ಏನ ಬುದರ್ ಬಂದು ಈ ಭರತನ ಬುದರ್ ಬಂತಿರ ಅದೆಲ್ಲ ಸತ್ಯವಾಣಿ ಏರ ಬುದರ್ ಅಂತ ಅಂದು ಪ್ರೀತಂ ಭರತನೇ ಬಂತಿ ಭರತನ ಬಂತಿ ಬರತನ ಬುದರ್ ಬಂದು ಆರಿಗೆ ಬುದರ್ ಬಂತು ಧರ್ಮ ಕೊರ ಅಂತೀನಿ ಕಾಸು ಬುದರ್ ಬಂತು ಪ್ರವೀಣ್ ಶೆಟ್ಟಿ ಈ ಸುಳ್ಳು ಬಾತಿರ ಚಿತ್ತ ಸುಳ್ಳು ಬಾತಿರ ಚಿ ಇಲ್ಲ ನಿನ್ನ ಇಲ್ಲದ ಬಂತಿರ ಇಲ್ಲದ ಪಾತಿರ ಎಲ್ಲ ಚಿತ್ತ ಬೋರ್ಡ್ ಚಿತ್ತ ಪಾಡು ಒಡೆದು ಏರ್ ಹೊಡೆದಿ ನಿನ್ನ ಓಲ್ತಲ್ ಆಸಂದ ನೇಡಲ್ ಬಂತಿ ಹೊಡೆದಿಲ್ಲ ಬತ್ತಂದು ಹೊಡೆದಿಲ್ಲ ಬತ್ತಲ್ಲ ನೇಡಲ್ ಬಂತಿ ನಿನ್ನ ಅಪ್ಪೆನೆ ಬಂತು ಓಕೆ ನಿನ್ನ ಅಪ್ಪೆನೆ ಈ ಅಪ್ಪೆ ಅಮ್ಮನಿಗೆ ಏನ್ ಮಾಡ್ತೀನಿ ಅಪ್ಪ ಮನೆ ಅಂತ ಬಕ್ಕ ಎಡೆ ಬರ್ತೀನಿ ಹಾಸನ ಬರ್ತೀನಿ ಓ ಕಾಸಿನ ಗೆರ್ನ ನಟ್ಟರ